ಚೆನ್ನಾಗಿದೆ, ವೆರಿ ಟೇಸ್ಟಿ. ಈ ಸೊಪ್ಪು ಪಲ್ಯ ಮಾಡಿದ್ರೆ ಯಾರೆಲ್ಲ ತಿನ್ನಲ್ಲ ಅಲ್ವಾ, ಅಂಥವ್ರಿಗೆ ಈ ಥರ ಮಾಡಿ ಕೊಟ್ಟರೆ, ಒಂದು ಚಟ್ನಿ ಚಪಾತಿ ಮಾಡಿ ಈ ಚಟ್ನಿ ಹಾಗೆ ತಂದಿಟ್ರೆ ಬಿಸಿ ಬಿಸಿ ಎಲ್ಲವೂ ಕೂಡ ತನ್ನಷ್ಟಕ್ಕೆ ಹೋಗುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ಬಿಸಿ ಬಿಸಿಯಾದಂಥ ಚಿಕನ್ ಚಿಲ್ಲಿ ತಯಾರಾಗಿದೆ. ಮ್ಯಾಂಗ್ಳೂರ್ ಚಿಕನ್ ವರ್ಲ್ಡಿಂದ ತಂದಂಥ ಚಿಕನ್, ಅದರಲ್ಲಿ ಸೂಪರ್ಬ್ ಆಗಿರುವಂಥ ಒಂದು ಚಿಕನ್ ತಯಾರಾಗಿದೆ. ಈಗ ಬನ್ನಿ ಕೇಳೋಣ. ಸೊ ಮೇಡಮ್, ಈಗ ಚಿಕನ್ ಅಂತೂ ಆಯಿತು, ಈಗ ಚಟ್ನಿ ಅಂತ ಹೇಳಿದ್ದೀರಿ. ಈಗ ಸ್ಟಾರ್ಟ್ ಮಾಡುವ. ಯಾವುದು? ನುಗ್ಗೆ ಸೊಪ್ಪಿನ ಚಟ್ನಿ. ಈಗ ಇದು ಗಂಜಿಗೆ ಮಾತ್ರ, ಇದು ರೈಸ್ಗೆ, ಬಿಸಿ ಬಿಸಿ ರೈಸ್ಗೆ ಒಳ್ಳೆದಾಗುತ್ತೆ. ಅನ್ನ ಸಾರು ವಿತ್ ಚಟ್ನಿ. ಓಕೆ, ಅದೊಂದು ಚೊಗುರು ಟೇಸ್ಟ್ ಬರೋದಿಲ್ವಾ? ಅದರಲ್ಲಿ ಅದೇ ಟೇಸ್ಟ್ ಇರೋದು. ನುಗ್ಗೆ ಸೊಪ್ಪಲ್ಲಿ ಟೇಸ್ಟ್ ಒಂಥರ ನಾವು ಹಾಕಿದೆಯೋ ಇಲ್ವಾ ಅಂತ ಆಗುತ್ತೆ. ನುಗ್ಗೆ ಸೊಪ್ಪು ಗೊತ್ತಾಗುತ್ತೆ, ಒಂಥರ ಟೇಸ್ಟ್ ಆಗುತ್ತೆ ತಿನ್ನುವಾಗ. ಅದು ತಿನ್ನುವಾಗ ಮಾತ್ರ ಟೇಸ್ಟ್ ಇರುತ್ತೆ. ಓಕೆ, ಅದರಿಂದ ಪತ್ರೊಡೆ ಮಾಡ್ತಾರೆ. ಪತ್ರೊಡೆ ತುಂಬಾ ಚೆನ್ನಾಗಿರುತ್ತೆ. ಪಲ್ಯ ಎಲ್ಲ ಅಂತೂ ಮಾಡ್ತೀವಿ. ಪತ್ರೊಡೆ ಸೂಪರ್ ಆಗಿರುತ್ತೆ. ಪತ್ರೊಡೆ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಸ್. ಈಗ ಚಟ್ನಿ ಬೇರೆ. ಈಗ ಬಾಣಲೆ ಬೇಕಾ? ಸ್ವಲ್ಪ ಆಯಿಲ್, ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಸಾಕು. ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ, ಕಡಲೆಬೇಳೆ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ಳಿಕ್ಕ. ಶೇಂಗಾ. ಶೇಂಗಾ ಯೂಶ್ವಲಿ ಉತ್ತರ ಕರ್ನಾಟಕದ ಏನಾದರೂ ನಾವು ರೆಸಿಪಿ ಮಾಡ್ತೀವಿ ಅಂದರೆ ಅದ್ರ ಹೆಚ್ಚಾಗಿರುತ್ತೆ. ಹೌದು, ಇದು ಒಂದು ಟೇಸ್ಟ್ ಕೊಡುತ್ತೆ ಅಲ್ಲ ಎಲ್ಲ. ಶೇಂಗಾ ನೀವೇ ಟ್ರೈ ಮಾಡಿದಾ? ಇಲ್ಲ, ನಾನೇ ನೋಡೋದು, ಟ್ರೈ ಮಾಡೋದು. ಓಕೆ. ಕರಿಬೇವು ಹಾಕ್ತಾ ಇದ್ದೀನಿ, ಆನಿಯನ್, ಎಲ್ಲವನ್ನು ಹಾಕಿ. ಇದು ಸಾಂಬಾರು ಈರುಳ್ಳಿನೇ ಆಗಬೇಕಾ? ಸಾಂಬಾರು ಈರುಳ್ಳಿ ಹಾಕಿದ್ರೆ ಮಾತ್ರ ಟೇಸ್ಟ್ ಇರೋದು. ಚಿಕನ್ಗೆಲ್ಲ ಅದು ಆ ಈರುಳ್ಳಿ ಹಾಕಬೇಕು. ಇದರಲ್ಲಿ ಇದೆ ಸಾಂಬಾರು ಈರುಳ್ಳಿ ಬೇಕು, ಇದರಲ್ಲೇ ಟೇಸ್ಟ್ ಇರುತ್ತೆ. ಓಕೆ. ಇದೊಂದು 10-12 ಬೇಕಾಗುತ್ತಾ ಅಂತ? ಹೌದು, ಸ್ವಲ್ಪ ಫ್ರೈ ಆಗಬೇಕು. ಕಡಲೆಬೇಳೆ, ನೆಲಕಡಲೆ ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಆನಿಯನ್, ಆವಾಗಲೇ ಟೇಸ್ಟ್ ಇರೋದು. ಇದೀಗ ಹುರಿದೆಲ್ಲ ಮಾಡ್ತಿದ್ದೀರಲ್ಲ, ಇದು ನಾವು ತೆಗೆದು ಇಡ್ಲಿಕ್ಕಾಗುತ್ತಾ? ಏನಾಗಲ್ಲ. ಇದನ್ನು ಒಂದು ವಾರ ಇಟ್ಟರು ಏನಾಗಲ್ಲ. ಒಂದು ವಾರ? ಯಾಕೆಂದ್ರೆ ಇದಕ್ಕೆ ಅಷ್ಟು ನಾವು ಇದು ನೀರು ಬೇಡ. ಬಟ್ ಹಾಕಿದ್ರೆ ಒಂದು ವಾರ ಬರುತ್ತಾ? ಏನಾಗಲ್ಲ. ಇದು ಫ್ರೈ ಸ್ವಲ್ಪ ಕಲರ್ ಬಂದ್ರೆ ಚೆನ್ನಾಗಿರೋದು. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಘಮ ಘಮ ಬರುತ್ತಲ್ಲ, ಅವಾಗಲೇ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ನುಗ್ಗೆ ಸೊಪ್ಪು ಹಾಕ್ತೀನಿ. ಇದು ಫ್ರೈ ಆಗಬೇಕು ಇದರಲ್ಲಿ. ಈ ದೋಸೆಗೆಲ್ಲ ಇದು ಚೆನ್ನಾಗಿರುತ್ತಾ? ದೋಸೆಗೆ ಇದು ಚೆನ್ನಾಗಿರುತ್ತೆ. ದೋಸೆ ಚಪಾತಿಗೆಲ್ಲ? ಚಪಾತಿ ಅಷ್ಟು ನೀರು ಮಾಡಬಾರ್ದು, ಸ್ವಲ್ಪ ಡ್ರೈ ಥರ ಆಗಬೇಕು, ಗಟ್ಟಿ ಥರ. ಈಗ ನಾವು ಉಂಡೆ ಮಾಡಿದರೆ ರವೆ ಉಂಡೆ ಎಲ್ಲ ಹೇಗಿರುತ್ತೆ ನೋಡಿ, ಆ ಟೈಪಲ್ಲಿ ಬರಬೇಕು. ತುಂಬ ಗಟ್ಟಿ ಚಟ್ನಿ ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕಿ ಕಲಸಿ ದಿನಕ್ಕೆ ಸೂಪರ್ ಆಗಿರುತ್ತೆ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಕೂಡ ಬೇಕು. ಇದು ಕೊಬ್ಬರಿ. ತುರಿ, ತೆಂಗಿನ ತುರಿ ಅಲ್ಲ, ಕೊಬ್ಬರಿ. ಕೊಬ್ಬರಿ ಇದು. ಅದು ತೆಂಗಿನ ತುರಿ ಹಾಕ್ಬಾರ್ದು, ಕೊಬ್ಬರಿ ಹಾಕಬೇಕು. ಬಂದ್ ಮಾಡಿ. ಸಾಕಾ? ಸಾಕು. ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಜಾರ್ಗೆ ಹಾಕ್ಬಿಟ್ಟು ಹುಣಸೆ ರಸ ಮತ್ತು ಉಪ್ಪು, ಸಾಲ್ಟ್ ಹಾಕ್ಬಿಟ್ಟು ಕಡಿಬೇಕು. ಮತ್ತೇನಿಲ್ಲ ಕೆಲಸ, ಅಷ್ಟೇ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಾ? ಸ್ವಲ್ಪ ಮಾತಾಡ್ತಾ ಅಲ್ಲಿಗೆ ತಣ್ಣಗಾಯಿತು. ಎಸ್, ಹಾಕ್ಕೊಳ್ಳಿ.
ಈಗ ಇದಕ್ಕೆ ಇದು ಹಾಕ್ತಾ ಇದ್ದೀನಿ ಹುಣಸೆ ರಸ, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ, ಈಗ ಗ್ರೈಂಡ್ ಮಾಡಿ ಸ್ವಲ್ಪ ನೀರೇನು ಬೇಡ, ಸ್ವಲ್ಪ ಹುಣಸೆ ರಸದ್ದೇ ಫಸ್ಟ್ ಸ್ವಲ್ಪ ಮಾಡಿ, ಮತ್ತೆ ಜಾಸ್ತಿ ಆದರೆ ಕಷ್ಟ. ಹಾಗೆ ಈಗ ಸಿಗಬೇಕು ರೌಂಡ್ ಥರ, ತರಿ ತರಿಯಾಗೆ ಬರಬೇಕಾ? ಅಲ್ಲ ತರಿಯ ಪರವಾಗಿಲ್ಲ, ಉಂಡೆ ಥರ ಆಗಬೇಕು. ಓಕೆ ಸಾಕು. ಸೊ ಇಷ್ಟೆಲ್ಲ ತರಿ ತರಿಯಾಗಿ ಮಾಡ್ಕೊಳ್ಳುವಂಥದ್ದು ಬಹುಶಃ ಈ ಕಲ್ಲಲ್ಲಿ ನಾವು ರುಬ್ಬಿದ್ರೆ ಒಳ್ಳೆ ಇದು ಬರುತ್ತಲ್ಲ. ನುಗ್ಗೆ ಸೊಪ್ಪು ಚಟ್ನಿ, ಗಟ್ಟಿ ಚಟ್ನಿ ಅಲ್ಲ? ಅದು ಕೈಯಲ್ಲಿ ಉಂಡೆ ಮಾಡಿ ಇಡ್ಬೋದು ಹೀಗೆ. ಹಾಂ, ಆ ರೀತಿಯಾಗಿ ಬಂದಿದೆ. ಪೂರ್ತಿ ಫೈನ್ ಪೇಸ್ಟ್ ಥರನೂ ಆಗಬಾರ್ದು. ಇಲ್ಲ, ತರಿ ತರಿಯಾಗಿ ಸ್ವಲ್ಪ. ಸೊ ಸ್ವಲ್ಪ ತರಿ ತರಿ ತರಿಯಾಗಿ ಇದ್ದರೆ ಚೆನ್ನಾಗಿ. ನುಗ್ಗೆ ಸೊಪ್ಪು ಚಟ್ನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನೀವು ಹೇಳಿದ ಪ್ರಕಾರ ಇದು ಊಟದ ಜೊತೆಗೆ ಸೈಡಿಗೆ ಹಾಗೆ ತಿನ್ನೋದಕ್ಕೂ ಚೆನ್ನ, ಚಪಾತಿಗೂ ಕೂಡ ಟೇಸ್ಟ್ ಬರ್ಬೋದು. ನೋಡೋಣ. ಥ್ಯಾಂಕ್ ಯು. ನುಗ್ಗೆ ಸೊಪ್ಪಿಂದ ಪಲ್ಯ ತಿಂದಿದ್ದೀವಿ, ಪತ್ರೊಡೆ ಮಾಡ್ತೀವಿ, ಇದು ಚಟ್ನಿ ಮಾಡಿ ಕೊಟ್ಟಿದ್ದಾರೆ. ಅದು ಕೂಡ ಸ್ವಲ್ಪ ತರಿ ತರಿ ಚಟ್ನಿ, ಡಿಫ್ರೆಂಟ್ ಆಗಿದೆ. ಅದರ ಇಂಗ್ರೀಡಿಯೆಂಟ್ಸ್ ಇನ್ನೂ ಡಿಫ್ರೆಂಟ್ ಆಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ನುಗ್ಗೆ ಸೊಪ್ಪಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1-2 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಕಡಲೆಬೇಳೆ, 6ರಿಂದ 8 ಎಸಳು ಬೆಳ್ಳುಳ್ಳಿ, 2 ದೊಡ್ಡ ಚಮಚದಷ್ಟು ಶೇಂಗಾ ಬೀಜ, 4 ಒಣಮೆಣಸು, 2 ಹಸಿಮೆಣಸು, ಕರಿಬೇವು, 1 ಕಪ್ ಸಾಂಬಾರ್ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಕೊತ್ತಂಬರಿ ಸೊಪ್ಪು, 1 ಕಪ್ನಷ್ಟು ನುಗ್ಗೆ ಸೊಪ್ಪು, ಅರ್ಧ ಕಪ್ ಕೊಬ್ಬರಿ ತುರಿ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ರುಚಿಕರವಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಚಿಕನ್ ತಯಾರ್, ಚಟ್ನಿ ತಯಾರ್. ಸೊ ಚಿಕನ್ ಇದು ಬಹುಶಃ ಸ್ಪೈಸಿ ಇರ್ಬೋದು. ಅದಕ್ಕೂ ಮುಂಚೆ ಈ ಚಟ್ನಿ ಟೇಸ್ಟ್ ನೋಡೋಣ. ಓಕೆ, ತಗೊಳ್ಳಿ. ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಖಾರ, ಉಪ್ಪು. ಪರವಾಗಿಲ್ಲ, ಸ್ವಲ್ಪ ಸಾಲ್ಟ್. ಪರವಾಗಿಲ್ಲ ಅಲ್ಲ, ಚೆನ್ನಾಗಿದೆ, ವೆರಿ ಟೇಸ್ಟಿ. ಈ ಸೊಪ್ಪು ಪಲ್ಯ ಮಾಡಿದ್ರೆ ಯಾರೆಲ್ಲ ತಿನ್ನಲ್ಲ ಅಲ್ವಾ, ಅಂಥವ್ರಿಗೆ ಈ ಥರ ಮಾಡಿ ಕೊಟ್ಟರೆ, ಒಂದು ಚಟ್ನಿ ಚಪಾತಿ ಮಾಡಿ ಈ ಚಟ್ನಿ ಹಾಗೆ ತಂದಿಟ್ರೆ ಬಿಸಿ ಬಿಸಿ ಅವು ಕೂಡ ತನ್ನಷ್ಟಕ್ಕೆ ಹೋಗುತ್ತೆ. ತುಂಬ ರೈಸಿಗೆ ಸೂಪರ್ ಆಗುತ್ತೆ. ರೈಸಿಗೂ ಚೆನ್ನ, ಚಪಾತಿಗೂ ಕೂಡ ಚೆನ್ನ. ಆ್ಯಕ್ಚುಲಿ ರೈಸ್ ಆದರೆ ರೈಸ್ ಸಾಂಬಾರು ಅದ್ರ ಜೊತೆಗಿರುತ್ತೆ. ಇದು ಚಪಾತಿಗೆಲ್ಲ ಬಿಸಿ ರೈಸ್ ಆಗಬೇಕು. ಇದಕ್ಕೆ ಟೇಸ್ಟಿ ಆಗಿದೆ, ಟೇಸ್ಟಿ ಆಗಿದೆ. ಇದು ನೋಡು, ತಗೊಳ್ಳಿ. ಸೊ ಚಪಾತಿ ಜೊತೆ ಆಮೇಲೆ ತಿಂತೀನಿ, ಸದ್ಯಕ್ಕೆ ಖಾರ ಏನು ಗೊತ್ತಿಲ್ಲ. ವಾವ್, ಒಳ್ಳೆ ಕಾಂಬಿನೇಷನ್. ಇದು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಚಪಾತಿ, ರೋಟಿ, ಇನ್ನೂ ಸ್ವಲ್ಪ ತೆಳು ಗ್ರೇವಿ ತೆಳು ಬಂದರೆ ರೈಸ್ಗೆ ಆಗುತ್ತೆ. ಚಪಾತಿಯಲ್ಲಿ ಇದು ಮಾಡ್ತೀನಿ, ಅವು ಇನ್ನೂ ಟೇಸ್ಟ್ ಇರುತ್ತೆ. ಸೌತೆಕಾಯಿ ಚೆನ್ನಾಗಿ ಬಂದಿದೆ. ಬರೀ ಗ್ರೇವಿ ಅಷ್ಟೇ ನೋಡ. ಸ್ಪೈಸಿ ಸ್ವಲ್ಪ, ನನಗೆ ಈ ಸ್ಪೈಸ್ ಬೇಕು. ನಾನ್ ವೆಜ್ಜಲ್ಲಿ ಈ ಥರ. ಹೌದಾ? ಇನ್ನೂ ಖಾರ ತಿಂತೀರ? ಕಾಂಪಿಟೇಷನ್ ಇಡುವ. ನಾನು ಚಿಲ್ಲಿ ಇತ್ತು ಮತ್ತು ಭಯ ಆಯಿತು ನನಗೆ. ಓಕೆ, ಬಟ್ ಇದು ಸ್ಪೈಸ್ ಇದು ಎಲ್ರಿಗೂ ಕೂಡ ಕರೆಕ್ಟಾಗಿ ತಿನ್ನುವಂಥ ಅಷ್ಟು ಸ್ಪೈಸಿ ಇದೆ. ತುಂಬ ಖಾರ ಆದರೂ ಕೂಡ ಡಿಶ್ ಕಮ್ಮಿ ಹೋಗುತ್ತೆ, ಖಾರವೇ ಜಾಸ್ತಿ ಇದಾಗುತ್ತೆ. ಬಟ್ ಇದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ವೆರಿ ವೆರಿ ಟೇಸ್ಟಿ ಎರಡೂ ಕೂಡ. ಆ್ಯಂಡ್ ಇದು ನುಗ್ಗೆ ಸೊಪ್ಪಿಂದು ಚಟ್ನಿ ನಂಗೆ ತುಂಬ ಹಿಡಿಸ್ತು, ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್.
ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ರಿ. ಮಧ್ಯಾಹ್ನದ ಊಟ ಸೆಟ್ ಆಯ್ತಾ ನನಗೆ. ಥ್ಯಾಂಕ್ ಯು. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ, ಅದಕ್ಕೆ ನಡೆಲ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಯಾವುದೇ ಡಿಶ್ ತಿಂದರೂ ಕೂಡ ಆ ಫ್ಲೇವರ್ಸ್ ಬಾಯಲ್ಲೆಲ್ಲ ಹಾಗೆ ಹರಡ್ಕೊಂಡು ಆ ಟೇಸ್ಟ್ ಮರುಕಳಿಸಿ ಅದರ ಒಂದು ರುಚಿ ಕೊಡ್ತಾ ಇರುತ್ತಲ್ಲ, ಆವಾಗಲೇ ಆ ಡಿಶ್ ಸೂಪರ್ಬ್ ಆಗಿ ಆಗಿದೆ ಅಂತ ಅರ್ಥ. ಇದಂತೂ ಖಂಡಿತವಾಗ್ಲೂ ಆ ರೀತಿ ತುಂಬ ಚೆನ್ನಾಗಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.